ನಮ್ಮ ಜೊತೆಗೆ ಫುಟ್ಬಾಲ್ ಪಂದ್ಯಾಟಕ್ಕೆ ನಮ್ಮ ಜೊತೆ ಕೈಜೋಡಿಸಿದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರುತಿ ಮೇಡಮ್ ಮತ್ತು ಅಶ್ವಿತ ಮೇಡಮ್ ಇವರಿಗೆ ಪ್ರೀತಿಯ ವಂದನೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆ ಜನಿ ಟೀಚರ್ ಇವರಿಬ್ರು ಶ್ರುತಿ ಮೇಡಮ್ ಮತ್ತು ಅಶ್ವಿತ ಮೇಡಮ್ ನಿಮಗೆ PM ಸಂಸ್ಥೆಯ ಪರವಾಗಿ Guys, I'm going to girls match up today. Hazrat, Arun. Going to the Arun to me. Hazrat. Jailan Kanda Ago Ichilavoy. Under 17 girls. Finals. ये
ನೈನು ಹಿರಿಯ ವಿದ್ಯಾರ್ಥಿಗಳು, ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಸ್ಲಾಂ ಸರ್ ಕೂಡ ಶಿಕ್ಷಕರ ಅಧ್ಯಕ್ಷರ ಸಂಘದ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸಿ ಅವರು ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. BM ಅಸ್ಲಾಂ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು, ಸತತ 20 ವರ್ಷಗಳಿಂದ ಅಧ್ಯಕ್ಷರಾಗಿರುವಂತಹ DM
2023-24ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ BM ಪ್ರೌಢಶಾಲೆ ಉಳ್ಳಾಳ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟದ 2ನೆಯ ದಿನ ಇಂದು ಪ್ರೌಢಶಾಲಾ ಬಾಲಕಿಯರ ಮತ್ತು ಪ್ರಾಥಮಿಕ ಬಾಲಕ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟ ನಡೆದು ಈಗ ನಾವೆಲ್ಲರೂ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಲವು ಗಣ್ಯ ವ್ಯಕ್ತಿಗಳು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯ ದೈಹಿಕ ಪರಿವೀಕ್ಷಣಾಧಿಕಾರಿಯಾದಂತಹ ಶ್ರೀಯುತ ರವಿಶಂಕರ್ ನೀಲಾವರ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘದ ಜಿಲ್ಲಾ ಮತ್ತು ತಾಲೂಕಿನ ಅಧ್ಯಕ್ಷರಾಗಿರುವ ಶ್ರೀಮತಿ ಲಿಲ್ಲಿ ಪಾಯ್ಸ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಿಕ್ಷಣ ಸಂಯೋಜಕರಾದ ಅನ್ನಪೂರ್ಣ ಮೇಡಮ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಮೋಹನ್ ಶಿರ್ಲಾಲ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೈಹಿಕ ಶಿಕ್ಷಕರ ನೋಡೆಲ್ ಅಧಿಕಾರಿಯಾದ ಪ್ರಮೋದ್ ಸರ್, ಹಾಗೆಯೇ BM ಪ್ರೌಢಶಾಲಾ ಉಳ್ಳಾಲ ಇದರ ಮುಖ್ಯ ಶಿಕ್ಷಕಿಯಾದಂತಹ ಜಯವಂತಿ ಮೇಡಮ್, BM ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಹಿಲ್ಡಾ ಹೆರೋಸ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ DM ಅಸ್ಲಾಂ, ಅದೇ ರೀತಿಯಲ್ಲಿ BM ಪ್ರೌಢಶಾಲೆ ಇಲ್ಲಿಯ ನಿವೃತ್ತ ಶಿಕ್ಷಕರಾದಂತಹ ಉಷಾ ಮೇಡಮ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ BM ಪ್ರೌಢಶಾಲಾ ಹಿರಿಯ ವಿದ್ಯಾರ್ಥಿಗಳ ತಂಡದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಪ್ರಕಾಶ್ ಡಿಸೋಜ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ಗೆದ್ದಾಗ ಬೀಗದೆ ಸೋತಾಗ ಕುಗ್ಗದೆ ಸಮಚಿತ್ತದಿಂದ ಸ್ವೀಕರಿಸಿದಾಗ ಒಂದು ದಿನ ಖಂಡಿತ ಗೆಲುವು ನಮ್ಮದಾಗ್ತದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವು ಅತ್ಯಂತ ಸುಸೂತ್ರವಾಗಿ ನಡೆದು ಸಮಾರೋಪದ ಈ ಒಂದು ಹಂತದಲ್ಲಿದ್ದೇವೆ. ದೇವರ ಆಶೀರ್ವಾದದಿಂದ ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಈಗಾಗಲೇ ಕೊನೆಯ ಹಂತದಲ್ಲಿದ್ದೇವೆ. ಭುವಿ ಜ್ಯೋತಿ ನೀನೇ ದೇವಾ, ನನ್ನ ಸ್ಫೂರ್ತಿ ನೀನೇ ದೇವಾ, ನನ್ನ ಶಕ್ತಿ ನೀನೆ, ನನ್ನ ಮುಕ್ತಿ ನೀನೆ, ನನ್ನ ಭರವಸೆ ಬೆಳಕು ನೀನೆ. ಭುವಿ ಜ್ಯೋತಿ ನೀನೇ ದೇವಾ, ನನ್ನ ಸ್ಫೂರ್ತಿ ನೀನೇ ದೇವಾ, ನನ್ನ ಶಕ್ತಿ ನೀನೆ, ನನ್ನ ಮುಕ್ತಿ ನೀನೆ, ನನ್ನ ಭರವಸೆ ಬೆಳಕು ನೀನೆ. ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ, ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ. ಬದುಕಲ್ಲಿನ ಏನಾದರೂ ನೀನೇ ಪ್ರಭು, ನೀನೇ ಪ್ರಭು, ಒಲವಾಗಲಿ ನನಗೆ ಬಲವಾಗಲಿ, ನೀನೇ ಪ್ರಭು, ನೀನೇ ಪ್ರಭು. ಭುವಿ ಜ್ಯೋತಿ ನೀನೇ ದೇವಾ, ನನ್ನ ಸ್ಫೂರ್ತಿ ನೀನೇ ದೇವಾ, ನನ್ನ ಶಕ್ತಿ ನೀನೆ, ನನ್ನ ಮುಕ್ತಿ ನೀನೆ, ನನ್ನ ಭರವಸೆ ಬೆಳಕು ನೀನೆ, ನನ್ನ ಭರವಸೆ ಬೆಳಕು ನೀನೆ, ನನ್ನ ಭರವಸೆ ಬೆಳಕು ನೀನೆ. ಮುಂದಿನ ಕಾರ್ಯಕ್ರಮ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ನನ್ನ ಸಹೋದ್ಯೋಗಿ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಅನಿತಾ ರವರು. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಎಂಬ DVಜಿಯವರ ಮಾತಿನಂತೆ
ಎಲ್ಲ ಕ್ರೀಡಾಪಟುಗಳಿಗೆ ಬಹುಮಾನ ಸಿಗಲಿಲ್ಲದಿದ್ದರೂ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದ್ದೇವೆ ಎಂಬ ಹರ್ಷದೊಂದಿಗೆ ಸೋತ ಅನುಭವ ಪಡೆದಿರುವ ಮಕ್ಕಳಿಗೂ ಆತ್ಮವಿಶ್ವಾಸದಿಂದ ಭಾಗವಹಿಸಿ ಪ್ರಶಸ್ತಿ ಗಳಿಸಿರುವ ವಿದ್ಯಾರ್ಥಿಗಳಿಗೂ ಅಭಿನಂದನೆಯೊಂದಿಗೆ ನಮ್ಮ ಪ್ರೀತಿಯ ಸ್ವಾಗತಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಬಿಎಂ ಪ್ರೌಢಶಾಲೆ ಉಳ್ಳಾಲ ಇದರ ಸಂಯುಕ್ತಾಶ್ರಯದಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾಟದ ಸಮಾರೋಪ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮಿತಾ ಮಿಶ್ರ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವ ಶ್ರೀಯುತ ರವಿಶಂಕರ್ ನೀಲಾವರ ಸರ್ ಇವರು 2 ದಿನಗಳಿಂದ ನಿರಂತರ ನಮ್ಮ ಜೊತೆ ಇದ್ದು ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಪ್ರೇರಣೆಯನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತಗಳು ಸರ್ ತಮಗೆ. ಇವರಿಗೆ ಸ್ಮಿತಾರವರು ಹೂ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾ ಅಧ್ಯಕ್ಷರು ಆಗಿರುವ ಶ್ರೀಮತಿ ಲಿಲ್ಲಿ ಪಾಯಸ್. ಇವರಿಗೆ ಕೂಡ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ. ಇವರಿಗೆ ಶರ್ಮಿಳಾ ಮೇಡಮ್ ರವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ದೈಹಿಕ ಶಿಕ್ಷಣ ಸಂಘದ ತಾಲೂಕು ಕಾರ್ಯದರ್ಶಿ ಆಗಿರುವ ಶ್ರೀಯುತ ಮೋಹನ್ ಶಿರ್ಲಾಲ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಗಣೇಶ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶಿಕ್ಷಣ ಸಂಯೋಜಕರು ಆಗಿರುವ ಶ್ರೀಮತಿ ಅನ್ನಪೂರ್ಣ ಮೇಡಮ್. ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ವಿಕ್ರಮ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಆಗಿರುವ ಶ್ರೀಯುತ DM ಅಸ್ಲಂ ಸರ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರು 2 ದಿನಗಳ ನಮಗೆ ನೀಡಿದ ಸಹಾಯಕ್ಕೆ ನಮ್ಮ ಸಂಸ್ಥೆ ಚಿರಋಣಿ ಸರ್. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ. ಇವರಿಗೆ ಗಣೇಶ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಪಸ್ಥಿತರಿದ್ದಾರೆ ನಮ್ಮ ಸಂಸ್ಥೆಯ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿಯಾಗಿರುವ ಶ್ರೀಮತಿ ಉಷಾರವರು. ಇವರಿಗೆ ಕೂಡ ನಮ್ಮ ಮನದಾಳದ ಸ್ವಾಗತ. ಇವರನ್ನು ವಾಯ್ಲೆಟ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಗಿರುವ ಶ್ರೀಯುತ ಮೋಹನ್ ಸರ್ ಇವರಿಗೆ ಕೂಡ ನಮ್ಮ ಪ್ರೀತಿಯ ಸ್ವಾಗತ. ಇವರಿಗೆ ಶೌಕತ್ ರವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಂದು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಹೆರೋಸ್ ಮೇಡಮ್. ಇವರಿಗೆ ಕೂಡ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ. ಇವರಿಗೆ ನರೇಂದ್ರರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದ್ದಾರೆ ನಮ್ಮ ಹಿರಿಯ ವಿದ್ಯಾರ್ಥಿಯ ನಾಯಕ ಆಗಿರುವಂತಹ ಡಾಕ್ಟರ್ ಪ್ರಕಾಶ್ ರವರು. ಇವರಿಗೆ ಕೂಡ ನಮ್ಮ ಪ್ರೀತಿಯ ಸ್ವಾಗತ. ಇವರಿಗೆ ವಾಯ್ಲೆಟ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ BM ಸಂಸ್ಥೆಯ ದೈಹಿಕ ಶಿಕ್ಷಕಿಯಾಗಿರುವ ಜಾನೆಟ್ ಮಿಶ್ರ ಅವರು. ಇವರಿಗೆ ಕೂಡ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಶಾಲಾ ನಾಯಕಿ ಪ್ರಿಯಾಂಕರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಇಡೀ ಕಾರ್ಯದ ಈ ಪಂದ್ಯಾಟದ ಯಶಸ್ವಿಗೆ ಕಾರಣರಾದಂತಹ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ
ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ತೀರ್ಪುಗಾರರು, ಮೇಲ್ವಿಚಾರಕರು, ಈ ವಿವಿಧ ಶಾಲೆಯಿಂದ ಬಂದಂತಹ ದೈಹಿಕ ಶಿಕ್ಷಕರು, ಹಾಗೆಯೇ ಕ್ರೀಡಾಪಟುಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ನನ್ನ ಎಲ್ಲ ಸಹೋದ್ಯೋಗಿ ಸ್ನೇಹಿತರು ಮತ್ತು ನಮ್ಮ ಸ್ವಯಂ ಸೇವಕರು, ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಇವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ವೇದಿಕೆಯಲ್ಲಿ ಹಾಜರಾಗಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಿದಂತಹ ಅನಿತಾ ಮೇಡಮ್, ನಿಮಗೂ ಕೂಡ ಸ್ವಾಗತ. ಅದೇ ರೀತಿಯಲ್ಲಿ ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘದ ಜಿಲ್ಲಾ ಮತ್ತು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯ್ಸ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂಥ ಒಂದು 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ ಮೇಡಮ್. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ ಹಾಗೂ ಈಗ ತಾನೇ ಎಲ್ಲ ಪಂದ್ಯಾಟಗಳನ್ನು ಮುಗಿಸಿ ವಿಜೇತರಾದ ಕ್ರೀಡಾಪಟುಗಳೇ, ನನ್ನ ಆತ್ಮೀಯ ದೈಹಿಕ ಶಿಕ್ಷಕರೇ, ಒಂದು ಮನೆಯಲ್ಲಿ ಒಂದು ಅಜ್ಜಿ ಬೆಳಗ್ಗೆ ತನ್ನ ಮಗನನ್ನು ಎಬ್ಬಿಸ್ತಾ ಇದ್ದಾರಂತೆ. ಬೇಗ ಏಳು ಮಗ. ಅಲ್ಲಿ ಪಕ್ಕದ ಮನೆಯ ಒಬ್ರು ಹೆಸರು ಹೇಳುದಿಲ್ಲ, ಅಂದ್ರೆ ಆ ಹೆಸರಿನವ್ರು ಇಲ್ಲಿ ಯಾರಾದರೂ ಅವರಿಗೆ ತಾಳೆ ಆಗೋದಾದ್ರೆ ಅವರಿಗೆ ಕಷ್ಟ ಆದಿತ್ತು. ಹಾಗೆ ಅವರು ತೀರಿ ಹೋಗಿದ್ದಾರೆ. ಅವರು ಬೇಗ ಹೋಗಿ ನೋಡಿ ಬಾ, ಸ್ವರ್ಗಕ್ಕೆ ಹೋಗಿದ್ದಾರಾ ನರಕಕ್ಕೆ ಹೋಗಿದ್ದಾರಾ ಅಂತ. ಅದಕ್ಕೆ ಅವನು ಮಕ್ಕಳು ಬೆಳಗ್ಗೆ ಹೇಳುವಾಗ ಕಷ್ಟ ಆಗ್ತದಲ್ಲ, ಆದರೂ ಒತ್ತಾಯದಲ್ಲಿ ಈ ಅಜ್ಜಿ ಹೇಳಿದ್ದಕ್ಕೆ ಅವನು ಹೋಗಿ ಅಲ್ಲಿ ಪಕ್ಕದ ಮನೆಗೆ ಹೋಗಿ ನೋಡ್ಕೊಂಡು ಬಂದು, ಅಜ್ಜಿ ಅವರು ಸೀದಾ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳಿದ. ಯಾಕೆ ಹೇಳ್ದ? ಅಲ್ಲಿ ತುಂಬ ಜನ ಅಳ್ತಾ ಇದ್ರಂತೆ, ಬಹುಶಃ ಇವನು ಒಳ್ಳೆ ಕೆಲಸ ಮಾಡಿದ್ದಾನೆ, ಹಾಗಾಗಿ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ. ಇಲ್ಲಿ ನೀವು ಅಳಬೇಡಿ, ನೀವು ನಗ್ತಾ ಇರಿ. ನೀವು ಇಲ್ಲಿ ಫುಟ್ಬಾಲ್ ಎಂಬ ಸ್ವರ್ಗಕ್ಕೆ ಬಂದಿದ್ದೀರಾ. ಈ BM ಶಾಲೆಯವರು ಈ ಫುಟ್ಬಾಲ್ ಅಂಕಣವನ್ನು 2 ದಿನದಿಂದ ಸ್ವರ್ಗ ಮಾಡಿದ್ದಾರೆ ನಿಮಗೆ, ಹೌದಾ ಅಲ್ವಾ? ಎಲ್ಲ ರೀತಿಯ ವ್ಯವಸ್ಥೆಯನ್ನು ಒಂದು ತಂಡವೇ ಇಲ್ಲಿ ರೆಡಿ ಮಾಡಿದೆ. ಬಹುಶಃ ಇವರು ನಮ್ಮ ಅಸ್ಲಾಂ ಸರ್ ಇಲ್ಲಿ ಇರಲಿಲ್ಲ, ಸೌದಿಯಲ್ಲಿ ಇದ್ರೂ ಕೂಡ ಅವರಿಗೆ ಉಪದ್ರವೇ ಕೊಟ್ಟದಲ್ಲದೆ ಅವರಿಗೆ ನೆಮ್ಮದಿಯಿಂದಲ್ಲಿ ಇರ್ಲಿಕ್ಕೆ ಬಿಡ್ಲಿಲ್ಲ ಕಾಣಬೇಕು. ಪ್ರಕಾಶ್ ಅವರು ಮತ್ತೆ ಶೌಕತ್ ಅವರು ಕೂಡ ಅವರಿಗೆ ಉಪದ್ರವ ಕೊಟ್ಟು ಇಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕಾರಣಕರ್ತರು ಮುಖ್ಯವಾಗಿ BM ಶಾಲೆಯವರು. ನಾನು ಮೊನ್ನೆ ಉದ್ಘಾಟನೆ ಇದರಲ್ಲಿ ಹೇಳಿದ್ದೆ, ನಮಗೆ ಒಂದು ವಿಭಾಗ ಮಟ್ಟ ಇತ್ತು, ಅದರನ್ನೇ ಕೊಡ್ಬೋದಿತ್ತು ಅಂತ. ಇನ್ನು ಮುಂದೆಯೂ ಅವಕಾಶ ಇದೆ, ಇನ್ನೂ ಆಗುದಿಲ್ಲ, ಅದು ಜಿಲ್ಲಾ ಮಟ್ಟ ಆಗಿ ಮತ್ತೆ ವಿಭಾಗ ಮಟ್ಟ ಆಗಲಿಕ್ಕೆ. ಹಾಗಾಗಿ ಅದು ಕೂಡ ಒಳ್ಳೆಯ ರೀತಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾಡಿಕೊಡ್ಬೇಕು ಅಂತ ನಮಗೆ ಇಲಾಖೆಯಿಂದ ಆದೇಶ ಬಂದಿದೆ. ಹಾಗಾಗಿ ಇಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ಪಂದ್ಯಾಟವನ್ನು ಯಶಸ್ವಿಗೊಳಿಸಿದ ಆ ಶಾಲೆಯ ಚೀನಾದ ಮಹಾಗೋಡೆ ನಮ್ಮದು ಮೇಡಮ್ ಜಯಂತಿ ಸೋನ್ಸ್ ಅವರಿಗೆ ಹಾಗೂ ಅವರೆಲ್ಲ ತಂಡದವರು ನಿನ್ನೆಯಿಂದ ನಾನು ನೆನೆಸಿದ್ದು, ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರೆಲ್ಲ ಬೇರೆ ಹಿಂದೆ ಒಂದು ಸೈಡಲ್ಲಿ ಒಂದು ಇಂಟ್ರೆಸ್ಟ್ ಆಸಕ್ತಿ ಎಲ್ಲ ಕೆಲವೊಮ್ಮೆ ಇರುವುದಿಲ್ಲ. ಇಲ್ಲಿ ಹಾಗೆಲ್ಲ ಎಲ್ಲ ಶಿಕ್ಷಕರು ಈ ಸ್ಟೇಜಲ್ಲಿ ಇದ್ದು ಒಂದು ಕೆಲಸ ಆಗ್ಬೇಕಾದ್ರೆ ಒಂದೇ ಅನೌನ್ಸ್ ಮಾಡಿದ್ದೆ, ನಿನ್ನೆ ಊಟ ಬಂದಿದೆ ಸ್ವಯಂ ಸೇವಕರು ಅಂತ ಹೇಳುವಾಗ ಒಂದು ಟೀಚರ್ಸ್ ಇರ್ಲಿಲ್ಲ, ಎಲ್ಲ ಅಲ್ಲಿದ್ದಾರೆ. ಮಳೆ ಇದ್ರು ಸಹ ಆ ಕೆಸರಿಗೆ ಆ ಸೀರೆ ಹುಟ್ಟಿದ್ರು, ಎಲ್ಲರೂ ಯೂನಿಫಾರ್ಮ್ ತರ ಆದ್ರೂ ಸಹ ಅಲ್ಲಿ ಇದ್ರು. ಅಂದ್ರೆ ಕೆಲವರು ಸೀರೆಗೆ ಮಣ್ಣಾಗ್ತದೆ ಅಂತೇಳಿ ಅದಿಲ್ಲ, ಸೀದಾ ಹೋಗಿದ್ದಾರೆ ಅಲ್ಲಿಗೆ. ಉತ್ತಮ ಈ ಫುಟ್ಬಾಲ್ ಅಂಕಣದಲ್ಲಿ ಇಷ್ಟು ವ್ಯವಸ್ಥಿತ. ಅದರಲ್ಲಿ ಕೂಡ ಒಂದು ಯಾವುದು ಫುಟ್ಬಾಲ್ ಅಂತ ಹೇಳುವಾಗ ಎಲ್ಲರಿಗೂ ಒಂದು ಇರ್ತದೆ ಸ್ವಲ್ಪ, ಅದು ಒಳಗೆ ಇರ್ತದೆ, ಅದು ನಿಮಗೆ ಮನಸ್ಸಿಗೆ ಬಂದಿರಬಹುದು. ಅದು ಇಲ್ಲಿ ಇಲ್ಲ, ಅದು ಬರಲಿಲ್ಲ. ಅದಕ್ಕೆ ಕಾರಣಕರ್ತರು ಈ ಎಲ್ಲ ತೀರ್ಪುಗಾರರಿಗೆ ನಾನು ನಮ್ಮ BM ಶಾಲೆ ಪರವಾಗಿ, ನಮ್ಮ ಅಸೋಸಿಯೇಷನ್ ಪರವಾಗಿ ಹಾಗೂ ಎಲ್ಲ ಫುಟ್ಬಾಲ್ ಅಸೋಸಿಯೇಷನ್ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ನೀವು ಇವತ್ತು ಗೋಲ್ಡನ್ ಬೂಟ್ ಯಾರಿಗೆ ಸಿಗಬೇಕು? ಗೋಲ್ಡನ್ ಬೂಟ್
ಯಾರಿಗೆ? ಎಲ್ಲರಿಗೆ ಸಿಗ್ಬೇಕಲ್ಲ, ಅಷ್ಟು ಒಳ್ಳೆಯ ರೀತಿಯಲ್ಲಿ ಆಡಿದ್ದೀರಿ. ತುಂಬಾ ಟೀಮ್ ಬಂದಿದೆ, ನಮಗೆ ಖುಷಿ ಆದದ್ದು. ಅಸ್ಲಂ ಸರ್ ಹೇಳ್ತಾರೆ, ಇದರ ಮೊದಲು ಇರಲಿಲ್ಲ ಫುಟ್ಬಾಲ್ಗೆ ಕೆಲವು ತಂಡಗಳು ಇದ್ದದ್ದು, ಆದ್ರೆ ಇವತ್ತೊಂದು 59 ಟೀಮ್ ಬರಬೇಕಾದ್ರೆ ನಮ್ಮ ಶಾಲೆ, ನಮ್ಮ ವ್ಯಾಪ್ತಿಯ ದೈಹಿಕ ಶಿಕ್ಷಣ, ಅದು ಕೂಡ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರು ಎಷ್ಟು ಕಷ್ಟಪಟ್ಟಿದ್ದಾರೆ. ಕೋಚನ್ನು, ಈ ಕೆಲವರಿಗೆ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಆದ್ರೂ ಕೂಡ ಕೋಚನ್ನು ನೇಮಕ ಮಾಡಿ ಅವರಿಗೆ ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಟ್ಟು ಒಂದು ತಂಡವನ್ನು ರಚನೆ ಮಾಡುವಲ್ಲಿ, ಅದು ಕೂಡ ನಮ್ಮ ಬಾಲಕಿಯರು ಗ್ರೇಟ್. ನೀವು ಯಾವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಬಂದಿದ್ದೀರಾ, ಫುಟ್ಬಾಲ್ ಆಡಿದ್ದೀರಾ. ಎಲ್ಲರೂ ಮೆಸ್ಸಿ ಆಗುದಿಲ್ಲ, ರೊನಾಲ್ಡೋ ಆಗುದಿಲ್ಲ. ನಮ್ಮ ಭಾರತದ ಒಂದು ಸುನಿಲ್ ಛೆಟ್ರಿ ಹೆಸರು ಕೇಳಿದ್ರಲ್ಲ, ಸುನಿಲ್ ಛೆಟ್ರಿ, ಅವರಾದ್ರೂ ಆಗಿ ಉತ್ತಮವಾಗಿ ಆಡಿ ಫುಟ್ಬಾಲ್ ಅನ್ನು ನಮ್ಮ ದಕ್ಷಿಣ ಕನ್ನಡದ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಬನ್ನಿ ಎಂದು ಹಾರೈಸ್ತೇನೆ. ಜೊತೆಗೆ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಶುಭ ಹಾರೈಸ್ತೇನೆ, ಮತ್ತೆ ವಿಜೇತರಾದವರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ಸಹ ವಂದನೆಗಳು. ಮತ್ತೆ ನಮ್ಮ ಪೊಸಕೂರಲ್ಲಿ ಆಸಿಫ್ ಅವರು ನಿನ್ನೆಯಿಂದ ಇಲ್ಲಿ ಇದ್ದಾರೆ, ಅದು ಒಳ್ಳೆ ರೀತಿ ಪ್ರಚಾರ ಕೊಡ್ತಾ ಇದ್ದಾರೆ, ಅವರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಇಲ್ಲಿ 2 ದಿನದಿಂದ ನಮ್ಮ ಇದು ಆಂಬ್ಯುಲೆನ್ಸ್ ಕೂಡ ಇತ್ತು ವೆನ್ಲಾಕಿನ, ಅವರಿಗೆ ಕೂಡ ನಾವು ವಂದನೆಯನ್ನು ಸಲ್ಲಿಸ್ತಾ ಉತ್ತಮ ರೀತಿಯಲ್ಲಿ ಅದೇ ದೇವರ ಆಶೀರ್ವಾದವನ್ನು ಬೇಡುತ್ತಾ ನಿಮಗೆ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮಿತ್ರರಿಗೂ ಪ್ರೀತಿಯ ವಂದನೆಯನ್ನು ಹೇಳುತ್ತಾ, ಎಲ್ಲ ನನ್ನ ಹಿರಿಯ ಮಕ್ಕಳಿಗೆ ಪ್ರೀತಿಯ ನಮಸ್ಕಾರ ಹೇಳುತ್ತಾ, ಎಲ್ಲ ಸ್ವಯಂ ಸೇವಕ ವಿದ್ಯಾರ್ಥಿಗಳಿಗೂ ಪ್ರೀತಿಯ ವಂದನೆಯನ್ನು ಹೇಳುತ್ತಾ, ಎಲ್ಲ ಆಟದಲ್ಲಿ ಜಯ ಪಡೆದಂಥ ಬಾಲಕ ಮತ್ತು ಬಾಲಕಿಯರಿಗೆ ಪ್ರೀತಿಯ ವಂದನೆಗಳು. ಪ್ರೀತಿಯ ಮಕ್ಕಳೇ, ಪ್ರಪ್ರಥಮವಾಗಿ ಬಹಳ ಉತ್ತಮವಾಗಿ 2 ದಿವಸದ 15 ಮತ್ತು 16ನೇ ತಾರೀಕಿನ ಫುಟ್ಬಾಲ್ ಪಂದ್ಯಾಟ ದೇವರ ಅನುಗ್ರಹದಿಂದ, ಮಳೆಯ ಎಲ್ಲ ತೊಂದರೆಗಳಿದ್ರೂ ಬಹಳ ಉತ್ತಮ ರೀತಿಯಲ್ಲಿ ನಡೆಯುವಂತಹ ದಯೆಯನ್ನು ತೋರಿದಂಥ ದೇವರಿಗೆ ನಾನು ಪ್ರಪ್ರಥಮವಾಗಿ ಉಪಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ 6:45ಕ್ಕೆ ಗ್ರೌಂಡಿಗೆ ಬರುವಾಗ ಗ್ರೌಂಡಲ್ಲಿ ಬೊಲ್ಲದಾಗೆ ನೀರು ಹೋಗ್ತಾ ಇತ್ತು. ಇವತ್ತು ಬೆಳಿಗ್ಗೆ ಗ್ರೌಂಡಿಗೆ ಬರುವಾಗ 6:45ಕ್ಕೆ ಬೊಲ್ಲದಾಗೆ ನೀರು ಹೋಗ್ತಾ ಇತ್ತು. ನೆನೆಸಿದೆ ಇವತ್ತು ಆಟ ಆಗ್ತದಾ ಇಲ್ಲವಾ ಅಂತ. ಆದರೂ ದೇವರ ನಡೆಸಬೇಕಿತ್ತು, ಇದು ಆತನ ಮಹಿಮೆ ಮಾತ್ರ. 2ನೇ ಅಂಶ, ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಇಲ್ಲದಿರ್ತಿದ್ರೆ ಈ ಪಂದ್ಯಾಟ ಇವತ್ತು ನಡೀತಿರ್ಲಿಲ್ವಾ ಏನ. ನಮಗೆ ಬೆನ್ನೆಲುಬಾಗಿ ನಿಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಯಾರ ಹೆಸರನ್ನು ಹೇಳಿಕ್ಕೆ ಇಷ್ಟಪಡುವುದಿಲ್ಲ, ಎಲ್ಲ ನನ್ನ ಹಿರಿಯ ಮಕ್ಕಳಿಗೆ ನನ್ನ ಹೃದಯ ತುಂಬಿದ ಸಲಾಂ, ನನ್ನ ಹೃದಯ ತುಂಬಿದ ನಮಸ್ತೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಹಕಾರ ಹೀಗೆ ಇದ್ರೆ ಖಂಡಿತ ಚೀನಾದ ಮಹಾಗೋಡೆ ಖಂಡಿತ ಕುಸಿಲಿಕ್ಕಿಲ್ಲ ಅಂತ ನನ್ನ ಭರವಸೆ. ಚೀನಾದ ಮಹಾಗೋಡೆ ಕುಸಿಬೇಕಾದ್ರೆ ಯಾರಾದ್ರೂ ದೂಡಿ ಹಾಕ್ಬೇಕಲ್ಲ. ನೀವು ನನ್ನ ಜೊತೆ ಇದ್ರೆ ಖಂಡಿತ ಚೀನಾದ ಮಹಾಗೋಡೆ ಖಂಡಿತ ಕುಸಿಲಿಕ್ಕಿಲ್ಲ. ಇದಕ್ಕೆ ನಿಮ್ಮ ಸಹಕಾರಕ್ಕೆ ಖಂಡಿತ ಹೃದಯ ತುಂಬಿದ ವಂದನೆಗಳು. 3ನೇದು, ನಾನು ಬಹಳಷ್ಟು ಹೇಳಲೇಬೇಕಾದ ಅಂಶ, ನನ್ನ ಶಿಕ್ಷಕ ಮಿತ್ರರು. ಲಿಲ್ಲಿ ಮೇಡಮ್ ಹೇಳಿದ ಹಾಗೆ ಅವರು ಊಟ ಸೀರೆಯನ್ನು ನೋಡಲಿಲ್ಲ, ಅಲ್ಲಿ ನೀರುಂಟಂತ ನೋಡಲಿಲ್ಲ, ಅಲ್ಲಿ ಕೆಸರುಂಟಂತ ನೋಡಲಿಲ್ಲ. ಜೊತೆಯಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರು, ಅದು ಟಾಪಿಂದ ಹಿಡಿದು ಕೆಳಗೆ ತನಕ ಎಲ್ಲರಿಗೂ ಹೃದಯ ತುಂಬಿದ ವಂದನೆಗಳು. ಇದರ ಜೊತೆಯಲ್ಲಿ ನಾವೆಲ್ಲರೂ ಈಗ ಪ್ರಸ್ತುತ ಕೆಲಸ ಮಾಡುವವರು, ನಮ್ಮೊಟ್ಟಿಗೆ ನಿವೃತ್ತಿಯಾಗಿದ್ರು ಈಗಲೂ ಪ್ರವೃತ್ತಿಯಾಗಿರುವಂತ ಉಷಾ ಟೀಚರಿಗೂ ನನ್ನ ಪ್ರೀತಿಯ ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಉಷಾ ಟೀಚರ್ ನೀವು ಬರಬೇಕು, ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಬೇಕು, ಇವತ್ತು ಸಹ ಬರಬೇಕು. ಖಂಡಿತ ನಾನು ಬರ್ತೇನೆ ಹೇಳಿ ನಿನ್ನೆಯಿಂದ ಇವತ್ತಿನವರೆಗೆ ನಮ್ಮ ಜೊತೆ ಇದ್ದಾರೆ. ಉಷಾ ಟೀಚರ್ ನಿಮಗೂ ಪ್ರೀತಿಯ ವಂದನೆಗಳು. ನಮ್ಮ ಜೊತೆ ಒಂದು ಕೈ ಚಪ್ಪಾಳೆ ಯಾವತ್ತೂ ತಟ್ಟುವುದಿಲ್ಲ, 2 ಕೈ ಬೇಕಂತೆ. ನನ್ನ ಜೊತೆ ಇರುವಂತ ನನ್ನ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತ ಹೇರೋಸ್ ಮೇಡಮ್, ತಮಗೂ ನಿಮ್ಮ ಸಹಕಾರಕ್ಕಾಗಿ ವಂದನೆಗಳು. ಮಕ್ಕಳು ಇಡೀ ಗ್ರೌಂಡ್ ಓಡಾಡಿದ್ದೀರಾ 2 ದಿವಸ, ತುಂಬಾ ಆಯಾಸ ಆಗಿರ್ಬೋದು, ನಿಮ್ಗೆ ಸ್ವಲ್ಪ ಜೋರುಗಳು ಬಿದ್ದಿರ್ಬೋದು. ಎಲ್ಲ ನನ್ನ ಸ್ವಯಂ ಸೇವಕ ಮಿತ್ರರಿಗೆ, ಮಕ್ಕಳಿಗೆ ಪ್ರೀತಿಯ ವಂದನೆಗಳು. ಥ್ಯಾಂಕ್ ಯು.
ತಂಡಗಳು ಬಂದಿದೆ. ಇವತ್ತು ಆಟ ಆಡ್ಲಿಕ್ಕೆ 53ರಿಂದ ಸಾಧಾರಣ 59 ಅಂತ ಹೇಳ್ಬೋದೇನಲ್ಲ ಜಾನಿಟ್? 53 ತಂಡಗಳಿತ್ತು. ಲಿಲ್ಲಿ ಮೇಡಮ್ ಹೇಳುವ ಹಾಗೆ ಇದು ಬಹಳಷ್ಟು ಏನು ಎತ್ತರ ಮಟ್ಟದಲ್ಲಿ ಸಂಖ್ಯೆ ಅಲ್ವಾ? ಸೊ ಎಲ್ಲರನ್ನ ಸುಧಾರಿಸಿದಂತ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮೇಲ್ವಿಚಾರಕರಿಗೆ, ಎಲ್ಲ ಜವಾಬ್ದಾರಿಯನ್ನು ವಹಿಸಿದಂತ TPO ಸರ್, ಜಿಲ್ಲಾ ಹಾಗೂ ತಾಲೂಕಿನ ಅಧ್ಯಕ್ಷರಾದಂಥ ಲಿಲ್ಲಿ ಮೇಡಮ್ ಅವರಿಗೆ, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾದಂಥ ಮೋಹನ್ ಶಿರ್ಲಾಲ್ ಸರ್ಗೆ, ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾಗಿರುವಂಥ ತ್ಯಾಗಂ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಅಸೌಖ್ಯ ಇರುವುದರಿಂದ ಅವರು ಬರ್ಲಿಕ್ಕೆ ಆಗಲಿಲ್ಲ. ಇವರಿಗೆಲ್ಲರಿಗೆ, ಅದರ ಜೊತೆಗೆ ನೋಡಲ್ ಅಧಿಕಾರಿ ಇದ್ದಂತಹ ಪ್ರಮೋದ್ ಸರ್ಗೆ, ನಮ್ಮ ಜೊತೆ ಇದ್ದು ಕೆಲಸ ಮಾಡಿದಂಥ ಶ್ರುತಿ ಮೇಡಮ್, ಅಶ್ವಿತಾ ಮೇಡಮ್, ನಯನ ಮೇಡಮ್, ಹಾಗೆ ಇನ್ನೆಲ್ಲ ನನ್ನ ದೈಹಿಕ ಶಿಕ್ಷಣ ಮಿತ್ರರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರೀತಿಯ ವಂದನೆಗಳು. ಗ್ರೌಂಡ್ ಬೇಕಿತ್ತು. ಗ್ರೌಂಡ್ ಕೇಳುವಾಗ ಗ್ರೌಂಡ್ ಕೊಡುವ ದಿವಸದಲ್ಲಿ ಸರ್ ಊರಲ್ಲೇ ಇದ್ರು. ನಂತರ ಅಸ್ಲಾಂ ಸರ್ ಅವರು ವಿದೇಶಕ್ಕೆ ಹೋಗಿದ್ರು. ದಿವಸ ಪ್ರಕಾಶ್ ನನಗೆ ಮೆಸೇಜ್ ಹಾಕೋದು, ಮೇಡಮ್ ನಾನು ಇವತ್ತು ಅಸ್ಲಾಂ ಸರ್ ಹತ್ರ ಮಾತಾಡಿದೆ, ಮೇಡಮ್ ಎಲ್ಲ ವ್ಯವಸ್ಥೆ ಅವ್ರು ಮಾಡ್ತಾರೆ, ನೀವೇನು ಚಿಂತೆ ಮಾಡೋದು ಬೇಡ. ಸರ್ ಬಹಳಷ್ಟು 2 ದಿವಸದಲ್ಲಿ ಸುಂದರವಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಿದ ವಂದನೆ, ಥ್ಯಾಂಕ್ ಯು. ಇವರ ಜೊತೆಗೆ ಎಲ್ಲ ತೀರ್ಪುಗಾರರಿಗೆ, ಬಹಳಷ್ಟು ಉತ್ತಮ ವ್ಯವಸ್ಥೆ ಮಾಡಿಕೊಟ್ಟಂತೆ ಎಲ್ಲ ತೀರ್ಪುಗಾರರಿಗೆ ಮತ್ತೊಂದು ಆವರ್ತಿ, ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ, ಹಿರಿಯ ಮಕ್ಕಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳು. ECO ಮೇಡಮ್ ಭಾಳ ಪ್ರೀತಿ ಇಟ್ಟು ನಿನ್ನೆ ಬರ್ಲಿಕ್ಕಾಗದಿದ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಮಗೂ ಪ್ರೀತಿಯ ವಂದನೆಗಳು. ಅನ್ನಪೂರ್ಣ ಮೇಡಮ್ ನಿಮಗೂ ಪ್ರೀತಿಯ ವಂದನೆಗಳು, ಥ್ಯಾಂಕ್ ಯು. ಶಾಮಿಯಾನ ಇರ್ಬೋದು, ಮೈಕ್ ಸಿಸ್ಟಮ್ ಇರ್ಬೋದು, ಪ್ರಚಾರ ಮಾಧ್ಯಮ ಇರ್ಬೋದು, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಇದಕ್ಕೆ ವ್ಯವಸ್ಥೆ ಮಾಡಿದಂತೆ ಎಲ್ಲ ನನ್ನ ಮಿತ್ರರಿಗೆ ಪ್ರೀತಿಯ ವಂದನೆಗಳು, ಥ್ಯಾಂಕ್ ಯು. ನಾವು ಕೃತಜ್ಞರಾಗಿರಬೇಕು, ಕೃತಜ್ಞರಲ್ಲ. ಅಂತೆಯೇ ನಮ್ಮ BM ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಜಯವಂತಿ ಸೋನ್ಸ್ ತಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರಿಂದ ಪ್ರಶಂಸೆಯನ್ನು ಪಡೆದು, ಜೊತೆಗೆ ಹಿರಿಯ ವಿದ್ಯಾರ್ಥಿಗಳ ಮುಂದಾಳತ್ವದಲ್ಲಿ ನಡೆದಂತಹ ಈ ಒಂದು ಕ್ರೀಡಾಕೂಟದ ಬಗ್ಗೆ ಎಲ್ಲರನ್ನು ಪ್ರಶಂಸಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂದಿನ ಕಾರ್ಯಕ್ರಮ ಕಳೆದ 2 ದಿವಸಗಳಿಂದ ನಡೆಯುತ್ತಿರುವಂತಹ ತಾಲೂಕು ಮಟ್ಟದ ಈ ಒಂದು ಫುಟ್ಬಾಲ್ ಪಂದ್ಯಾಟದಲ್ಲಿ ನಮ್ಮ ಜೊತೆ ರೆಫ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ತೀರ್ಪುಗಾರರಿಗೆ ಸ್ಮರಣೆಯನ್ನು ನೀಡಲಿಕ್ಕಿದೆ. ತೀರ್ಪುಗಾರರಾಗಿ ಸಹಕರಿಸಿದಂತಹ ಇವರೆಲ್ಲರೂ ಕೂಡ ರಾಜ್ಯ ಮಟ್ಟದ ಕ್ವಾಲಿಫೈಡ್ ರೆಫ್ರಿಗಳಾಗಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮೊಹಮ್ಮದ್ ಅಜ್ಮಾನ್ ಇವರು ವೇದಿಕೆಗೆ ಬರಬೇಕು ಅಂತೇಳಿ ರಾಜ್ಯ ಮಟ್ಟದ ಕ್ವಾಲಿಫೈಡ್ ರೆಫ್ರಿಗಳಾಗಿದ್ದಾರೆ. ಇವರೆಲ್ಲರೂ ಕೂಡ ನೀಡಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಸಹಕರಿಸಿದವರು ಜಮ್ಶೀದ್ ನಾಸೀರ್ ಇವರು ವೇದಿಕೆಗೆ ಬರಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ಸುರೇಖಾ ಮತ್ತು ಪ್ರೇಮ ಇವರು ನೆನಪಿನ ಕಾಣಿಕೆ ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ತೀರ್ಪುಗಾರರಾಗಿ ಸಹಕರಿಸಿದವರು ಮೋಹಿತ್ ಎಂ,
ಸರ್ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ಶೈಲಜಾ ಮತ್ತು ಚೇತನ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಸರ್ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ತೇನೆ. ಇವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ಸಿರಿಲ್, ಜಾಸೆಫ್ ಮತ್ತು ನರೇಂದ್ರ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸಹಕರಿಸಿದವರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ಮರಿಸ್ತೇನೆ. ಶಾನ್ವಾಸ್ ಹಾಗೆ ಮತ್ತೋರ್ವ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಿದವರು ಲತೀಫ್ ಬೇಂಗ್ರೆ. ಇವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಯಾದಂತಹ ಶೌಕತ್ ಆಲಿ ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಅದೇ ನಮ್ಮ ಜೊತೆ 2 ದಿವಸಗಳಿಂದ ಗ್ರೌಂಡ್ ಮಾರ್ಕ್ಗೆ ಸಹಕಾರ ನೀಡಿದಂತಹ ವಿಕ್ಟರ್ ಡಿಸೋಜಾ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ವಿಕ್ರಮ್, ಶ್ರೀನಾಥ್ ಮತ್ತು ಗಣೇಶ್ ಪ್ರಸಾದ್ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ. ಲತೀಶ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ತಾರೆ. ಲತೀಶ್ ಅವರು ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ, ಇಂದು ನಡೆದ ಪ್ರೌಢಶಾಲಾ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟದಲ್ಲಿ ರನ್ನರ್ ಮತ್ತು ವಿನ್ನರ್ ಆದವರ ಪಟ್ಟಿಯನ್ನು ವಹಿಸಲು ಬರ್ತಿದ್ದಾರೆ ಶ್ರೀಮತಿ ಶೋಭಾ ಟೀಚರ್ ಮತ್ತು ಸ್ಮಿತಾ ಟೀಚರ್. ತಾಲೂಕು ಮಟ್ಟದ ಈ ಒಂದು ಫುಟ್ಬಾಲ್ ಪಂದ್ಯಾಟದಲ್ಲಿ ನಮ್ಮ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿದಂತಹ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತೇಳಿ ಶರ್ಮಿಳಾ ಟೀಚರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನಿತರು ರವಿಶಂಕರ್ ನೀಲಾವರ ಅವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ರವಿಶಂಕರ್ ನೀಲಾವರ ಅವರು ವೃತ್ತಿಯಲ್ಲಿ ಒಬ್ಬ ದಕ್ಷ ವ್ಯಕ್ತಿ. 2 ವರ್ಷಗಳಿಂದ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಉತ್ತಮ ಯೋಗಪಟು ಆಗಿರುವ ಶ್ರೀಯುತ ನೀಲಾವರ ಸರ್ ಅವರು ತಮ್ಮ ಸೇವೆಯಲ್ಲಿ ಬಹಳ ನಿಷ್ಠರು ಮತ್ತು ಪ್ರಾಮಾಣಿಕರು ಆಗಿದ್ದಾರೆ. ಸಮಯ ಪ್ರಜ್ಞೆಯನ್ನು ಪಾಲಿಸುವುದರಲ್ಲಿ ಇವರು ಅನುಕರಣೀಯರು ಆಗಿದ್ದಾರೆ. ಉತ್ತಮ ವ್ಯಕ್ತಿಯಾಗಿರುವ ಇವರು ಬಹಳ ಪ್ರಾಮಾಣಿಕರು, ಶಿಸ್ತುಬದ್ಧ, ಸ್ವಚ್ಛ ಮನಸ್ಸಿನವರು ಆಗಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದು ನಮಗೆ ತುಂಬ ಗೌರವದ ವಿಷಯವಾಗಿದೆ. ಗೌರವಪೂರ್ವಕ ವಂದನೆಗಳು ಸರ್ ನಿಮಗೆ. ಲಿಲ್ಲಿ ಪಾಯಸ್ ಅವರನ್ನು ನಮ್ಮ ಶರ್ಮಿಳಾ ಟೀಚರ್ ಅವರು ಶಿಕ್ಷಕರ ಸಂಘದ ಜಿಲ್ಲೆ ಮತ್ತು ತಾಲೂಕಿನ ಅಧ್ಯಕ್ಷರಾಗಿರುವ ಶ್ರೀಮತಿ ಲಿಲ್ಲಿ ಪಾಯಸ್ ಅವರು ಸರಕಾರಿ ಪ್ರೌಢಶಾಲೆ ಅತ್ತಾವರದಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ವಿವಿಧ ಸಂಘಟನೆಗಳ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಉತ್ತಮ ವಾಗ್ಮಿ ಮತ್ತು ಉತ್ತಮ ಕ್ರೀಡಾಪಟುವಾಗಿರುವ ಇವರು ವಿದ್ಯಾರ್ಥಿಗಳಿಗೆ ಕ್ರೀಡಾ ಸ್ಫೂರ್ತಿಯಾಗಿದ್ದಾರೆ. ಮಂಗಳೂರು ದಕ್ಷಿಣ ವಲಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಏರ್ಪಡಿಸಿದ ಕೀರ್ತಿಗೆ ಭಾಜನರಾದ ಇವರನ್ನು ಇಂದು ಸನ್ಮಾನಿಸಲು ನಾವು ತುಂಬಾ ಸಂತೋಷ ಪಡುತ್ತಿದ್ದೇವೆ. ವಂದನೆಗಳು ಮೇಡಮ್. ಮೋಹನ್ ಶಿರ್ಲಾಲ್ ಅವರು ಇದನ್ನು ನಮಿತಾ ಟೀಚರ್ ಮಾಡಿಸಿಕೊಂಡಿದ್ದಾರೆ.
ಇರುವ ಇನ್ನೋರ್ವ ದೈಹಿಕ ಶಿಕ್ಷಕರು ಶ್ರೀಯುತ ಮೋಹನ್ ಶಿರ್ಲಾರ್ ಅವರು. ಇವರು ದೈಹಿಕ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳು. ಪ್ರಾರಂಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇನೋಳಿಯಲ್ಲಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಇವರು ಬಹುಮುಖ ಪ್ರತಿಭಾವಂತರು. ಇವರು ಮಂಗಳೂರು ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಮುತ್ತು ಕೃಷ್ಣ ಸಮಿತಿ ಪುತ್ತಾರು ಇಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ನಡೆಸಿ ಕೊಡುವವರಾಗಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಉತ್ತಮ ವಾಗ್ಮಿಯಾಗಿದ್ದುಕೊಂಡು ಕಾರ್ಯಕ್ರಮ ನಿರೂಪಣೆಯಲ್ಲಿ ಉತ್ತಮ ಪ್ರಾವೀಣ್ಯತೆಯನ್ನು ಹೊಂದಿರುತ್ತಾರೆ. ಸರ್ ಅವರನ್ನು ಸನ್ಮಾನಿಸಬೇಕಿತ್ತು. ಕಾರಣಾಂತರದಿಂದ ಆರೋಗ್ಯದ ಸಮಸ್ಯೆಯಿಂದ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕಿಲ್ಲ. ಆದ ಕಾರಣ ಮುಂದಿನ ದಿನಗಳಲ್ಲಿ ಅವರನ್ನು ಸನ್ಮಾನಿಸಲಾಗುವುದು. ಈಗ ನೆಕ್ಸ್ಟ್ ಸನ್ಮಾನಿತರು ಸಾಜಿದ್ ಇವರನ್ನು ಸನ್ಮಾನಿಸಿದರು. ಸಾಜಿದ್ ಉಳ್ಳಾಲ್ ಪ್ರಶಸ್ತಿಯ ಗರಿಯು ಮುಡಿಗೇರಿದೆ. ಮಾನ್ಯ ಸಾಜಿದ್ ಸರ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವೆಲ್ಲರೂ ಸಂತೋಷ ಪಡುತ್ತೇವೆ. ಶೌಕತ್ ಅಲಿ ಅವರನ್ನು ಪರಿಚಯಿಸಲಿದ್ದಾರೆ ನಮ್ಮ ವಿಶ್ವವಿದ್ಯಾಲಯವರು. ಬಿಎಂ ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಶೌಕತ್ ಅಲಿ ಅವರು ಕಾಲದೊಂದಿಗೆ ಹೆಜ್ಜೆ ಹಾಕುತ್ತಾ ಬೆಳೆದವರು. ಸಮಾಜಮುಖಿ ಚಿಂತಕರಾಗಿರುವ ಇವರು ಸಮಾಜ ಸೇವೆಗೆ ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟವರು. ಪ್ರಸ್ತುತ ಇವರು ಸ್ಕೂಲ್ ಕೇರ್ ಫರ್ಮಿನ ಮೂಲಕ ಶಾಲೆಗಳಿಗೆ ಬೇಕಾಗಿರುವ ವಿಜ್ಞಾನ ಪರಿಕರಗಳನ್ನು ವಿತರಣೆ ಮಾಡುವುದು, ಹಲವಾರು ತರಬೇತಿ ಶಿಬಿರಗಳು ನಡೆಸಿಕೊಡುವುದು ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಕೋಸ್ಟಲ್ ಫ್ರೆಂಡ್ಸ್ ಎಂಬ ಸಾಮಾಜಿಕ ಸಂಘಟನೆ ಮೂಲಕ ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಕೊರೋನಾ ಸಮಯದಲ್ಲಿ ಇವರು ಫಲಾನುಭವಿಗಳಿಗೆ ಆಹಾರ ಸೇವೆ ಸದಾ ಸ್ಮರಣೀಯ. ಅದಲ್ಲದೆ ಕನ್ನಡ ಲೇಖಕರ ಸಂಘದ ಮೂಲಕ ಸಾಹಿತ್ಯ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದಾರೆ. ಬೆಳ್ಳಿ ಚುಕ್ಕಿ ಪ್ರಕಾಶನದ ಮೂಲಕ ಸದಸ್ಯರಾಗಿರುವ ಇವರು ಶೌಕತಾಲಿಯವರ ಸೇವೆ ನಿರಂತರವಾಗಿ ನಡೆಯುತ್ತಿರಲಿ ಎಂಬುದಾಗಿ ನಮ್ಮೆಲ್ಲರ ಆಶಿಸುತ್ತೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಬಿಎಂ ಪ್ರೌಢಶಾಲೆ ಉಳ್ಳಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟದ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ. ಈಗ ಪಂದ್ಯಾಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ. ಮೊದಲಿಗೆ ಅಂಡರ್ 17 ಬಾಲಕಿಯರ ಫುಟ್ಬಾಲ್ ಪಂದ್ಯಾಟದ ವೈಯಕ್ತಿಕ ವಿಭಾಗದಲ್ಲಿ ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಜರ್ಸಿ ನಂಬರ್ 1 ಖತಿಜಾತುಲ್ ಮಿನಾ ಫ್ರಮ್ ಸೆಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್. ಇವರಿಗೆ ಮಂಗಳೂರು ದಕ್ಷಿಣ ವಲಯ ದೈಹಿಕ ಪರಿವೀಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ ರವಿಶಂಕರ್ ನೀಲಾವರ್ ಇವರು ಬಹುಮಾನವನ್ನು ನೀಡಬೇಕಂತೇಳಿ ವಿನಂತಿಸ್ತೇವೆ. Tournament goes to jersey number 13 Sinchana from Uchila Bovi ಇವರಿಗೆ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಮಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಸಂಯೋಜಕರು ಇವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತೇವೆ. ವಿಜೇತರಿಗೆ ಅಭಿನಂದನೆಗಳು. ಹಾಗೂ ಈ ವಿಭಾಗದ ರನ್ನರ್ಸ್ ಅಪ್ ಆಗಿ ಆಯ್ಕೆಯಾದವರು ಉಚ್ಚಿಲ ಬೋವಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ.
ಸಂದರ್ಭದಲ್ಲಿ ವಿನ್ನರ್ಸ್ ಆಗಿ ವಿಜಯಶಾಲಿಯಾದ ತಂಡ ಸೇಂಟ್ ಜೋಸೆಫ್ ಜಾಯ್ಲೆಂಡ್ ಸ್ಕೂಲ್ ಕೊಲ್ಯ. ವಿನ್ನರ್ಸ್ ಆದಂತಹ ತಂಡಕ್ಕೆ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಮೋಹನ್ ಶಿರ್ಲಾಲ್ ಇವರು ಅಭಿನಂದಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ. I also request Mr. Prem Prakash, who has decorated the stage. He has sponsored for the decoration of this stage. I request Prem Prakash also to join. And also he has played Inter-Varsity South Zone tournament. Jersey number 7, Hazrat Sayyid Madani English. ಇವರಿಗೆ ಶ್ರೀಯುತ ಸಾಜಿದ್ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಕ್ರೀಡಾ ನಿರ್ದೇಶಕರು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. We have with us Mrs. Usha, batch 1995. Usha. Best striker of the tournament, Tanish, jersey number 4, Pala English Medium. ಹಲೋ. ಇವರಿಗೆ ಮಂಗಳೂರು ದಕ್ಷಿಣ ವಲಯ ದೈಹಿಕ ಪರೀಕ್ಷಣಾಧಿಕಾರಿಯಾದಂತಹ ಶ್ರೀಯುತ ರವಿಶಂಕರ್ ಸರ್ ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. Also we have with us Mr. Vikram, batch 2007. Prem Prakash, batch 1995. Sharif, batch 1996. Maurice, 1995. Chetana 1995, Usha 1995. Runners up ವಿಜೇತರಾದವರು ಫಲ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ತಲಪಾಡಿ. ರನ್ನರ್ಸ್ ಅಪ್ ಅವರಿಗೆ. Also we have with us Mr. Srinath 1995 batch, Mr. Cyril Joseph 1995 batch. Mrs. Shailaja, batch 1996. Sureka, batch 1995. Prema, batch 1995. Usha, batch 1995. Chetana, batch 1995. Maurice, batch 1995. Mr. Sharif, batch 1996. Prem Prakash, batch 1995. Vikram, batch 2007. ಇಂದಿನ ಪಂದ್ಯಾಟದಲ್ಲಿ ವಿನ್ನರ್ಸ್ ಆಗಿ ವಿಜಯಶಾಲಿಯಾದ ತಂಡ Latesh, batch 1995. ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ. ಇವರಿಗೆ ಅಸ್ಲಂ ಸರ್ ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ.
ಕ್ರೀಡಾಕೂಟದಲ್ಲಿ ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ವರ್ಷ ಉಚ್ಚಿಲಭೂಮಿ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಬಿಎಂ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಹಿಲ್ಡಾ ಹೆರೋಸ್ ಮೇಡಮ್ ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇವರಿಗೆ ಬಿಎಂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿಯರಂತ ಶ್ರೀಮತಿ ಜಯವಂತಿ ಸೋನ್ಸ್ ಅವರು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್. ರನ್ನರ್ಸ್ ಅಪ್ ಆಗಿ ವಿಜೇತರಾದವರು ಸೇಂಟ್ ಜೋಸೆಫ್ ಚಾಯ್ಲೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕೊಲ್ಯ. ಇವರಿಗೆ ಅಭಿನಂದನೆಗಳು. ಇಂದಿನ ಪಂದ್ಯಾಕೂಟದಲ್ಲಿ ವಿನ್ನರ್ಸ್ ಆಗಿ ವಿಜಯಶಾಲಿಯಾದ ತಂಡ ಉಚ್ಚಿಲಭೂಮಿ ಹೈಯರ್ ಪ್ರೈಮರಿ ಸ್ಕೂಲ್ ಉಚ್ಚಿಲ. ಇವರಿಗೆ ನಮ್ಮ ಬಿಎಂ ಪ್ರೌಢಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿಯಾದಂತಹ ಆಜಾದ್ ಅವರು ಗೌರವಿಸಬೇಕಂತೇಳಿ ವಿನಂತಿಸ್ತಾ ಇದ್ದಾರೆ. ಧನ್ಯವಾದಗಳು. I thank all the dignitaries who have distributed the prizes for the prize winners and I congratulate all the winners and the trainers. Thank you. ಮುಂದಿನ ಕಾರ್ಯಕ್ರಮ ಉಪಕಾರ ಸ್ಮರಣೆ. ಇದನ್ನು ನಡೆಸಿಕೊಳ್ಳಲಿದ್ದಾರೆ ನಮ್ಮ ಬಿಎಂ ಪ್ರೌಢಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಜಾನೆಟ್ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಬಿಎಂ ಪ್ರೌಢಶಾಲೆ ಉಳ್ಳಾಳ ಇದರ ಸಂಯುಕ್ತಾಶ್ರಯದಲ್ಲಿ ನಡೆದ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರಿಗೂ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಯ ಸಲುವಾಗಿ ಹಾಗೂ ನೆರೆದಿರುವ ಸರ್ವರ ಪರವಾಗಿ ಧನ್ಯವಾದಗಳು. ಇಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಪೂರ್ಣ ಯಶಸ್ವಿಗೆ ಕಾರಣಕರ್ತರಾಗಿರುವ ದೈಹಿಕ ಶಿಕ್ಷಣ ಪರಿವೀಕ್ಷಕಾಧಿಕಾರಿಗಳಾಗಿರುವ ಶ್ರೀಯುತ ರವಿಶಂಕರ್ ನೀಲಾವರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಮಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಸಂಯೋಜಕರಾಗಿರುವ ಅನ್ನಪೂರ್ಣ ಮೇಡಮ್ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. 2 ದಿನಗಳ ಈ ಪಂದ್ಯಾಟದ ಸಮಯದಲ್ಲಿ ನಮಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಒದಗಿಸಿದ ಮಂಗಳೂರು ಫುಟ್ಬಾಲ್ ಸಂಘಟನೆಯ ಅಧ್ಯಕ್ಷರಾಗಿರುವ ಶ್ರೀಯುತ ಅಸ್ಲಾಂ ಸರ್ ಹಾಗೂ ಕಾರ್ಯದರ್ಶಿ ಹುಸೇನ್ ರವರಿಗೆ ನಮ್ಮ ಸಂಸ್ಥೆ ಚಿರಋಣಿ. ನಿಮಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತಿಯಿರುವ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ
ಶ್ರೀಮತಿ ಲಿಲ್ಲಿಪಾಯ್ಸ್ ಮತ್ತು ಕಾರ್ಯದರ್ಶಿ ಮೋಹನ್ ಶಿರಾಲ್ ರವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಿಎಂ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರಾಗಿರುವ ಹೆರೋಸ್ ಮೇಡಮ್ ರವರಿಗೂ ಧನ್ಯವಾದಗಳು. ಈ ಪಂದ್ಯಾಟದ ಯಶಸ್ಸಿನ ಹಿಂದೆ ಹಗಲಿರುಳು ಶ್ರಮಿಸಿ ಇದರ ಹಿಂದಿನ ಎಲ್ಲಾ ಕೆಲಸಗಳಿಗೆ ಬೆನ್ನೆಲುಬು ಆಗಿ ನಿಂತ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಪ್ರಕಾಶ್ ಹಾಗೂ ಅವರ ಜೊತೆಗೆ ಹೆಗಲು ಕೊಟ್ಟು ನಿಂತು ತನುಮನ ಧನದಿಂದ ಸಹಾಯ ಮಾಡಿದ ನಮ್ಮ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳಿಗೆ ಇಲಾಖೆ ಮತ್ತು ನಮ್ಮ ವಿದ್ಯಾಸಂಸ್ಥೆ ಹಾಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಉಷಾ ಮಿಸ್ಸಿಗೂ ಧನ್ಯವಾದಗಳು. ಫುಟ್ಬಾಲ್ ಪಂದ್ಯಾಟವು ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾಗಿ ಅದಕ್ಕಾಗಿ ಹಗಲಿರುಳು ಶ್ರಮಿಸಿದ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿಯವರಿಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸ್ವಯಂ ಸೇವಕ ವಿದ್ಯಾರ್ಥಿಗಳಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು. ನಮ್ಮ ಈ ವಿದ್ಯಾಸಂಸ್ಥೆಗೆ ಆರ್ಥಿಕ ಸಹಾಯ ನೀಡಿದ ದಾನಿಗಳಿಗೆ ಪ್ರಾಯೋಜಕವಾಗಿ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟ ಹಿರಿಯ ವಿದ್ಯಾರ್ಥಿಗಳ ಬಳಗಕ್ಕೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು. ಬಿಎಂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಹಿಲ್ಡಾ ಹೆರೋಸ್ ಅವರಿಗೂ ಧನ್ಯವಾದಗಳು. ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸಿದ ಎಲ್ಲಾ ಮೇಲ್ವಿಚಾರಕ ದೈಹಿಕ ಶಿಕ್ಷಕರಿಗೆ, ತೀರ್ಪುಗಾರರಾಗಿ ಆಗಮಿಸಿದ ಶಿಕ್ಷಕರಿಗೆ, ವಿವಿಧ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಂದಿನ ಪಂದ್ಯಾಟಕ್ಕೆ ಉಪಹಾರವನ್ನು ಒದಗಿಸಿಕೊಟ್ಟ ಸಿಂಚನ್ ಕ್ಯಾಟರರ್ಸ್ ರವರಿಗೂ ಮತ್ತು ಭೋಜನ ವ್ಯವಸ್ಥೆಯನ್ನು ನೀಡಿದ ಧಾರ್ಮಿಕ ದತ್ತಿನಿಧಿ ಇಲಾಖೆಗೂ ಧನ್ಯವಾದಗಳು. ಈ ಪಂದ್ಯಾಟದ ವೇಳೆ ಶಿಸ್ತು ಕಾಪಾಡಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೂ ಮತ್ತು ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಿಕೊಟ್ಟ ಆರೋಗ್ಯ ಇಲಾಖೆಯವರಿಗೂ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಇಲಾಖೆ ಮತ್ತು ಬಿಎಂ ಸಂಸ್ಥೆಯ ಪರವಾಗಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಎಲ್ಲರ ಉಪಕಾರ ಸ್ಮರಣೆಯನ್ನು ಮಾಡಿದಂತಹ ನಮ್ಮ ಹಿರಿಯ ಶಿಕ್ಷಕಿ ಇವರಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಮೋರ್ ಸಕ್ಸಸ್ಫುಲ್. ವಿತ್ ಯು ಪ್ರೆಸೆನ್ಸ್ ವಿ ಹ್ಯಾವ್ come to the end of this event now. I would like to end this event formally by saying this praise. A good event never ends in the world. They take only a pause and keep us waiting for the next. Thank you one and all. ಕೊನೆಯ ಒಂದು ಮಾತು, ಈ ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣ ನಮಗೆ ಬೆಂಬಲವಿತ್ತು ಸಹಕರಿಸಿದಂಥ ಆಡಳಿತ ಮಂಡಳಿಗೆ, ಶಿಕ್ಷಣ ಇಲಾಖೆಗೆ ಹಾಗೂ ಎಲ್ಲ ವೇದಿಕೆಯಲ್ಲಿರುವ, ವೇದಿಕೆಯ ಕೆಳಭಾಗದಲ್ಲಿರುವಂಥ ಎಲ್ಲರಿಗೆ ವಂದನೆಯನ್ನು ಹೇಳುತ್ತಾ, ಮೊದಲಿಗೆ ವೇದಿಕೆಯಲ್ಲಿರುವಂಥ ಈಶ್ವರ ಮೇಡಮ್, ಅನ್ನಪೂರ್ಣ ಮೇಡಮ್ಗೆ ಕಿರು ಕಾಣಿಕೆಯನ್ನ ಪ್ರಕಾಶ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಾನು ದಯವಿಟ್ಟು ಹೆಸರು ಹೇಳ್ತಾ ಇದ್ದಾಗೆ ವೇದಿಕೆ ಬರುವಂತಹದ್ದು. ಉಷಾ ಟೀಚರ್, ಪ್ರಕಾಶ್, ನಾನು ಪ್ರಕಾಶ್ ಹೇಳಿದೆ ಸರ್. ಮೌರಿಸ್, ಚೇತನ, ಮ್ಯಾನಮಿಸ್, ನಿಯಾಜ್, ಸುರೇಖಾ, ಶೈಲಜಾ, ಪ್ರೇಮ, ಗಣೇಶ್ ಪ್ರಸಾದ್, ಶ್ರೀನಾಥ್, ಸಿರಿಲ್ ಜೋಸೆಫ್, ವಿಕ್ರಮ್, ಸೌಕತ್ ಅಲಿ, ಸೌಕತ್ ಅಲಿ. ಮಕ್ಕಳಲ್ಲಿ ಯಾರು ಇಲ್ಲಿದ್ದೀರಿ ನೀವು ಬನ್ನ. ಸೌಕತ್ ಅಲಿ, ವಿಕ್ರಮ್ ಕೊಡಿ. ನೆಕ್ಸ್ಟ್ ವಿಕ್ರಮ್, ನರೇಂದ್ರ, ತಂಡದ ತರಬೇತಿ
ಧನಲಕ್ಷ್ಮಿ ಮಿಸ್, ಅನಿತಾ ಮಿಸ್, ಶರ್ಮಿಳಾ ಮಿಸ್, ನಮಿತಾ ಮಿಸ್, ಯಾರು ಟೀಚರ್ ವಾಯ್ಲೆಟ್, ಹೇರೋಸ್ ಮೇಡಮ್, ಲೆಸ್ಲಿ ಬಂದವ, ಚಿಯರ್ ಗರ್ಲ್ಸ್. ಮೌನಿಸಿಕೊಟ್ಟಾಗಿ ಜಯವಂತಿ ಸೋನ್ಸ್. ಮುಕ್ತಾಯಗೊಳಿಸಿದೆವು. ವಂದನೆಗಳು. ಥ್ಯಾಂಕ್ ಯು.